ದೇರಳಕಟ್ಟೆಯ ನಿಟ್ಟೆ ವಿಶ್ವವಿದ್ಯಾನಿಲಯದ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಕಾಲೇಜಿನ ಆಶ್ರಯದಲ್ಲಿ ದೇರಳಕಟ್ಟೆ ಎಪಿ ಶೆಟ್ಟಿ ಸ್ಮಾರಕ ದಂತ ಮಹಾವಿದ್ಯಾಲಯದ ಚಿಂತನಾ ಸಭಾಂಗಣದಲ್ಲಿ ಆಡಿಟರಿ ನ್ಯೂರೋಪತಿ ಸ್ಪೆಕ್ಟ್ರಮ್ ಡಿಸಾರ್ಡರ್ ಕುರಿತು ನಡೆದ ಒಂದು ದಿನದ ವಿಚಾರ ಸಂಕಿರಣ NISN 2020ಕ್ಕೆ ಚಾಲನೆ ದೊರಕಿತು. ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾ ಸತೀಶ್ ಕುಮಾರ್ ಭಂಡಾರಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಶ್ರವಣೇಂದ್ರಿಯ ತೊಂದರೆಯಿರುವ ಕೆಲವು ಮಕ್ಕಳಿಗೆ ನರದ ಸಮಸ್ಯೆಯಿಂದ ಕೆಲವೊಂದು ರೋಗ ಲಕ್ಷಣಗಳು ಪತ್ತೆಯಾಗದೆ ತೊಂದರೆ ಅನುಭವಿಸುತ್ತಾ ಇದ್ದು, ಈ ನಿಟ್ಟಿನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಶ್ರವಣೇಂದ್ರಿಯದ ತಪಾಸಣೆ ನಡೆಸಿದರೆ ಮಗು ಮುಂದಿನ ಜೀವನದಲ್ಲಿ ತೊಂದರೆ ಅನುಭವಿಸುವುದನ್ನು ತಪ್ಪಿಸಲು ಸಾಧ್ಯವಿದ್ದು, ಈ ನಿಟ್ಟಿನಲ್ಲಿ ಮಕ್ಕಳ ಹೆತ್ತವರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಇಂತಹ ವಿಚಾರ ಸಂಕಿರಣಗಳು ಪೂರಕ ಎಂದು ಅಭಿಪ್ರಾಯಪಟ್ಟರು. According to the statistics, around 1 to 3 cases per 10,000 live births. That's what I saw in one of the literature. I don't know if it's the same prevalence. Rather, it's a prevalence is existing in this part of the world, and I think we may be missing a lot of this type of cases because it requires always you should be aware that there's a condition called auditory neuropathy. When I was Professor Brero ENT. In our cochlear implant programs, one of the important topics used to be auditory neuropathy. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಇದರ ನಿರ್ದೇಶಕರಾದ ಪ್ರೊಫೆಸರ್ ಟಿ ದತ್ತಾತ್ರೇಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. Auditory neuropathy is a fascinating subject to a curious researcher, a challenge to every audiologist, and most frightening to the patient. Since the time of my professional career, 1974-75, and even now I think, auditory neuropathy is the Achilles heel of an audiologist. I recall my early days of clinical practice when it was common to see children with normal hearing sensitivity, but having problems in conversations and doing very poorly in academics, otherwise brilliant in all other aspects. Usually, with the technology information available at that time, we used to brand them as borderline IQ or. ವಿಚಾರ ಸಂಕಿರಣದಲ್ಲಿ ಮೈಸೂರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಆಡಿಯೋಲಜಿ ವಿಭಾಗದ ಡಾ ಅಜಿತ್ ಕುಮಾರ್ ಯು, ಕೆಎಂಸಿ ಆಡಿಯೋಲಜಿ ವಿಭಾಗದ ಡಾ ಅರಿವುಡೈ ನಂಬಿಪಿ ಮೈಸೂರು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಆಡಿಯೋಲಜಿ ವಿಭಾಗದ ಡಾ ಪ್ರಶಾಂತ್ ಪ್ರಭು, ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಅಂಗರಚನಾಶಾಸ್ತ್ರ ವಿಭಾಗದ ಡಾ ಸ್ವಾತಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾಹಿತಿ ನೀಡಿದರು. ವಿಚಾರ ಸಂಕಿರಣ ಆಯೋಜನಾ ಸಮಿತಿ ಅಧ್ಯಕ್ಷೆ ಹಾಗೂ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಪ್ರಾಂಶುಪಾಲೆ ಪ್ರೊಫೆಸರ್ ಶ್ವೇತಾ ಸ್ವಾಗತಿಸಿದರು. ಆಯೋಜನಾ ಸಮಿತಿ ಕಾರ್ಯದರ್ಶಿ ಹಾಗೂ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಅಂಜನಾ ಹುಡೆ ವಂದಿಸಿದರು. ಸಹಾಯಕ ಪ್ರಾಧ್ಯಾಪಕಿ ಅರ್ಚನಾ ಎಸ್ ಕಾರ್ಯಕ್ರಮ ನಿರೂಪಿಸಿದರು. ವಿಚಾರ ಸಂಕಿರಣದಲ್ಲಿ 160 ಪ್ರತಿನಿಧಿಗಳು ಭಾಗವಹಿಸಿದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7, ದೇರಳಕಟ್ಟೆ.